ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಗೆ ಪೂಜಾ ಅವರ? ಹೌದು ಸರ್, ಹೌದು ಸರ್. ಒಂದು ಇಲ್ಲೊಂದು ಅಪವಾದ ನಾವು ತುಂಬ ಹೊತ್ತು ಚರ್ಚೆ ಮಾಡ್ತಾ ಇದ್ದೇವೆ ಸರ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಯಾವುದಾದ್ರು ಪ್ರಾಥಮಿಕ ಶಾಲೆಗಳು, ಎಷ್ಟು ಶಾಲೆಗಳು ಮುಚ್ಚಿ ಹೋಯ್ತು ಸರ್? ಒಂದು ಅಂದಾಜು, ನಿಮ್ಮ ಅಂದಾಜು. ಇತ್ತೀಚೆಗ ನಮ್ಮಲ್ಲಿ ಸಾಧಾರಣವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಪ್ರತಿ ವರ್ಷ 13ರಿಂದ 15 ಮುಚ್ಚಿ ಹೋಗ್ತಾ ಇದ್ದಾವೆ. ಪ್ರತಿ ವರ್ಷ? ಹೌದೌದು, ಆಗ್ತಾ ಇದೆ. ಕಳೆದ 4-5 ವರ್ಷದ ನೋಡುವಾಗ 13, ಈ ವರ್ಷ 13 0 ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಸ್ಕೂಲು, ಹಾಗೆ ಕಳೆದ ವರ್ಷ 15 ಹೀಗೆ ಮುಚ್ಚುತ್ತಾ ಇದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ. ಹೌದು, ಜಿಲ್ಲೆಯಲ್ಲಿ. ಹಾಗೇನೆ ಹೊಸ ಶಾಲೆಗಳು ತೆರೀತಾ ಇದ್ದಾವೆ, ಹೊಸ ಶಾಲೆಗಳು ಸಹ ತೆರೀತಿದ್ದಾರೆ. ಈ ಮಧ್ಯೆ ಸರ್ ಅದರ ಬಗ್ಗೆ ಒಂದು ಎಲ್ಲಿ ಪರಿಚಯ ಪನ್ಪೇನೆ ಮೇರೆ ಜಿಲ್ಲಾ ವಿದ್ಯಾಂಗ ಉಪನಿರ್ದೇಶಕರು DDP ಪನ್ಪತ್ತ ಆರು ವಿಶೇಷದಾದ ಅಂತ ಕೇಳಿ ಉಡುಪಿ ಇಡುತ್ತೀರಿ. ಉಡುಪಿ ಡಯಟ್ ಆರು ಡಯಟ್ ಪ್ರಾಂಶುಪಾಲರಾದಿತ್ತೀರಿ. ಅಪ್ಪಾಗ ವಿಜಯ್ ಭವ ಬಂದು ಪತ್ರಿಕೆ ಮಲ್ತದ್ದು ಇಡೀ ಜೋಕ್ಲಿಡೆಂಚ ಕಲ್ಪೋಡು ಬಂದು ಕೊಂಚ ಒತ್ತು ಕೊರನಂಚಿದ್ರೆ ವ್ಯಕ್ತಿ ಅಡ್ಡ ಅನುಭವ ಇತ್ತಿನಾರು ಈತನ ದಕ್ಷಿಣ ಕನ್ನಡ ಜಿಲ್ಲೆ DDP ಆದಿಲ್ಲ ಸರ್. ಒಂದು ಇನ್ನೊಂದು ಏನಪ್ಪಾ ಅಂದ್ರೆ ಇದಕ್ಕೆ ಕಾರಣ ಹೇಗಿರ್ಬೋದು, ಏನಿರ್ಬೋದು ಸರ್? ಕಾರಣ ಹಲವು ಇದ್ದಾವೆ, ಒಂದೆರಡು ಅಂತ ಹೇಳಿ ಕಾಲಿಕ್ಕಿಲ್ಲ. ಅದು ಕಾರಣ ಒಂದು, ಈಗ ಇಂಗ್ಲಿಷ್ ಮೀಡಿಯಂ ಬೇಕನ್ನುವಂಥದ್ದು ಬಯಕೆ ತುಂಬಾ ಪೇರೆಂಟ್ಸ್ ಇದೆ. ಹಾಗಾಗಿ ಕನ್ನಡ ಮೀಡಿಯಂ ಶಾಲೆಗಳಿಗೆ ಕಳಿಸೋದು ತುಂಬಾ ಕಡಿಮೆ ಆಗ್ತಾ ಇದೆ ಒಂದು. ಎರಡನೇದು, ಈಗ ಅನುದಾನಿತ ಶಾಲೆಗಳಿದ್ದಾವಲ್ಲ, ಪ್ರಾಥಮಿಕ ಅನುದಾನಿತ ಶಾಲೆಗಳು, ಹೌದು, ಅವುಗಳಿಗೆ ಶಿಕ್ಷಕರು ಅನುದಾನಿತ ಶಿಕ್ಷಕರ ನೇಮಕ ಆಗುವಂತದ್ದು ತುಂಬಾ ನಿಂತೋಗಿದೆ. 2007 ನಂತರ ಅಪಾಯಿಂಟ್ಮೆಂಟ್ ಇಲ್ಲ, ಮಾಡ್ಲಿಲ್ಲ. ಹೌದು, ಅವರು ಆಯಾ ಖಾಸಗಿ ಶಾಲೆಯವರೇ ಅವ್ರಿಗೆ ಮಾಡ್ಕೊಳ್ಬೇಕು. ಹೌದು, ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳನ್ನು ಕಳಿಸೋದೊಂದು ಕಡಿಮೆ ಪೇರೆಂಟ್ಸ್. ಎರಡನೇ, ಮ್ಯಾನೇಜ್ಮೆಂಟ್ ಅವರು ಟೀಚರ್ಸ್ಗೆ ಸಂಬಳ ಕೊಟ್ಟು ಶಾಲೆ ನಡೆಸೋದು ಕಷ್ಟದ ಪರಿಸ್ಥಿತಿ ಇರ್ತಾನೆ. ಹಾಗಾಗಿ ಅವರು ಶಾಲೆಯನ್ನು ಮುಚ್ಚಲಿಕ್ಕೆ ಕೆಲವು ಪ್ರಯತ್ನ ಮಾಡ್ತಿದ್ದಾರೆ. ನಿರ್ವಹಣೆ ಮಾಡ್ಕೊಂಡು ಹೋಗೋದು ಕಷ್ಟ ಆಗಿದೆ. ಹಾಗಾಗಿ ಅದೊಂದು ಸಮಸ್ಯೆ ಇರುತ್ತೆ. ಅಲ್ಲ ಸರ್, ಈಗ ಇಲ್ಲಿ ಮುಖ್ಯ ಪ್ರಶ್ನೆ ಇರುವುದು ಕನ್ನಡ ಶಾಲೆಗಳಿಗೆ ಮಕ್ಕಳು ಹೋಗ್ತಾ ಇಲ್ಲ ಇವತ್ತು. ಅದಕ್ಕೆ ಮುಖ್ಯ ಕಾರಣ ಏನು? ಅದು ಇಂಗ್ಲಿಷ್ ಮೀಡಿಯಂ ಬೇಕಂತ ಆಗಿದೆ ಅವರಿಗೆ. ಹಾಗಾಗಿ ಇಂಗ್ಲಿಷ್ ಮೀಡಿಯಂಗೆ ಈಗ ಎಜುಕೇಶನ್ ಮಕ್ಕಳಿಗೆ ಯಾವ ಮೀಡಿಯಂ ಅಲ್ಲಿ ಕೊಡ್ಬೇಕಂತ ಹೇಳುವಂಥದ್ದು ಮಕ್ಕಳ ತಂದೆ ತಾಯಿ ಹಕ್ಕು ತಾನೆ. RTE ಪ್ರಕಾರ ಅವ್ರಿಗೆ ಆಯ್ಕೆ ಇರುತ್ತೆ. ಒಂದೆರಡು ಮಕ್ಳು ಇರ್ತಾರೆ, ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಇಂಗ್ಲಿಷ್ ಮೀಡಿಯಂ ಅಲ್ಲೇ ಕಲಿಸ್ಬೇಕಂತ ಆಸೆ ಪಡ್ತಾರೆ. ಹಾಗಾಗಿ ಅವ್ರು ಇಂಗ್ಲಿಷ್ ಮೀಡಿಯಂ ಶಾಲೆ ಕಳಿಸ್ತಾರೆ. ಈ ಕನ್ನಡ ಮೀಡಿಯಂ ಶಾಲೆಗಳಿಗೆ ಮಕ್ಕಳು ಕಳಿಸುವಂತ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಈಗ ನಮ್ಗೆ ಅನಿಸುವುದು ಏನು ಅಂತ ಹೇಳಿದ್ರೆ, ಸರ್ಕಾರದ ನೀತಿಯ ಪ್ರಕಾರ ಒಂದು ಆಡಳಿತಾತ್ಮಕವಾಗಿ ಕನ್ನಡ ಭಾಷೆ ಇರುವಾಗ ಇಂಗ್ಲಿಷ್ ಮಾಧ್ಯಮಕ್ಕೆ ಅನುಮತಿ ಕೊಡುವಂಥದ್ದು ಸರ್ಕಾರ ಕೊಟ್ಟ ಕಾರಣ ಕನ್ನಡ ಶಾಲೆಗಳಿಗೆ ಕುತ್ತು ಬಂತು. ಇಲ್ಲ, ಹಾಗಲ್ಲ. ಅದು ಕನ್ನಡ ಮಾಧ್ಯಮ ಮತ್ತೆ ಆಂಗ್ಲ ಮಾಧ್ಯಮ ವಿಷಯದಲ್ಲಿ ಪ್ರಾಥಮಿಕ ಶಿಕ್ಷಣ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ಆಗಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಜಡ್ಜ್ಮೆಂಟ್ ಬಂತು. ಯಾವ ಮಾಧ್ಯಮದಲ್ಲಿ ಮಗುವನ್ನು ಓದಿಸ್ಬೇಕಂತ ಹೇಳಿ ತೀರ್ಮಾನ ಮಾಡುವವರು ಮಕ್ಕಳ ತಂದೆ ತಾಯಿ ಮತ್ತೆ ಮಗು. ಹೌದೌದು, ಅದು ಬಂದಿದೆ, ಹೊರತು ಸರ್ಕಾರ ಅಂತ ಹೇಳಿ ಅಲ್ಲ. ಹಾಗಾಗಿ ಯಾರನ್ನು ಕಡ್ಡಾಯಪಡಿಸಿ ನೀವು ಕನ್ನಡ ಮಾಧ್ಯಮದಲ್ಲೇ ಕಲಿಬೇಕು ಅಂತ ಹೇಳುವ ಹಾಗಿಲ್ಲ ಅಂತ ಹೇಳಿ ತೀರ್ಮಾನ ಆದ್ರಿಂದಾಗಿ ಶಾಲೆಗಳನ್ನು ಓಪನ್ ಮಾಡ್ಲಿಕ್ಕೆ ಖಾಸಗಿ ಸಂಸ್ಥೆಯವರು ಆಂಗ್ಲ ಮಾಧ್ಯಮಕ್ಕೆ ಅರ್ಜಿ ಕೊಡ್ತಾರೆ. ಆಂಗ್ಲ ಮಾಧ್ಯಮದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೇವೆ. ಹಾಗಾಗಿ ಮೊದಲು ಯಾರು ಮಾಡ್ಕೊಂಡಿದ್ರು ಅವ್ರನ್ನ ಕನ್ವರ್ಷನ್ ಮಾಡಿ ಇಂಗ್ಲಿಷ್ ಮೀಡಿಯಂ ಮಾಡಿ ಕೊಟ್ಟಿವಿ. ಈಗ ಎಲ್ಲರೂ ಸಹ ಹೊಸ ಶಾಲೆಗಳನ್ನು ಮಾಡುವಾಗ ಯಾರು ಸಹ ಇತ್ತೀಚೆಗೆ ನೋಡ್ತಿದ್ವಲ್ಲ, ಕನ್ನಡ ಮಾಧ್ಯಮ ಶಾಲೆ ಮಾಡ್ತೀನಿ ಅಂತ ಅರ್ಜಿ ಕೊಟ್ಟವ್ರು ಒಬ್ರು ಇಲ್ಲ. ಹೌದು, ಹಾಗಾಗಿ ಏನ್ ಬೇಡಿಕೆ ಉಂಟು ಅದಕ್ಕೆ ಕೊಡ್ತೇವೆ, ಡಿಮ್ಯಾಂಡ್ ಅಂಡ್ ಸಪ್ಲೈ. ಸರ್, ಈ ಮಧ್ಯೆ ನಿಮ್ಗೊಂದು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನಾವು. ಈ ವರ್ಷ 24-25ನೇ ಸಾಲಿನಲ್ಲಿ 173 ಶಾಲೆಗಳು 100% ರಿಸಲ್ಟ್ ತಗೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಾನು ಅಂಕಿಅಂಶಗಳನ್ನು ತೆಗೆದು ನೋಡಿದಾಗ 173 ಶಾಲೆಗಳು. ಅದಕ್ಕಿಂತ ಮೊದಲು ಬಂದದ್ದು 149 ಶಾಲೆ ಸರ್. ಫಸ್ಟ್ ಬಂದದ್ದು 149, ಆ ನಂತರ ರಿವ್ಯಾಲ್ಯೂಯೇಷನ್ ಆದ ನಂತರ 173 ಬಂತು. ಇದ್ರ ಮಧ್ಯೆ 24 ಶಾಲೆಗಳ ಅಂತರದಲ್ಲಿ ರಿವ್ಯಾಲ್ಯೂಯೇಷನ್ ಮಾಡೋರು ಕೂಡ ಇಷ್ಟೇನಾ ಅಂತ ನಮ್ಗೆ ಅನಿಸುವುದಿಲ್ಲ ಸರ್? ಇಲ್ಲ, ಹಾಗಲ್ಲ. ಏನ್ ಗೊತ್ತಾಯ್ತಾ, ಮೊದಲು ಅಷ್ಟು ಬಂತಲ್ಲ, ಆಮೇಲೆ ಮಕ್ಕಳು ಕೆಲವರಿಗೆ ಒಂದೆರಡು ಮಾರ್ಕ್ನಲ್ಲಿ ಫೇಲ್ ಆದ ಸಬ್ಜೆಕ್ಟ್ ಅಲ್ಲಿ. ನಮ್ಮ ಟೀಚರ್ಸ್ ಏನ್ ಮಾಡಿದ್ರು, ಮಕ್ಕಳಿಗೆ ಮೋಟಿವೇಟ್ ಮಾಡಿ ಅದು ಕೆಲವರು ಅವರೇ ಹಣ ಹಾಕಿ ರಿವ್ಯಾಲ್ಯೂಯೇಷನ್ ಮಾಡಿಸಿದ್ರು. ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಒಂದು ವಿಶೇಷ ಏನಂತ ಹೇಳಿದ್ದೇವೆ,
ಆಯಾ ಸಬ್ಜೆಕ್ಟ್ ಪಾಠ ಮಾಡೋ ಟೀಚರ್ಸ್ ಇದ್ದಾರಲ್ಲ ಅವರು ಓನರ್ಶಿಪ್ ತೆಗೆದುಕೊಳ್ತಾರೆ ಮಕ್ಕಳದ್ದು. ಹೌದು. ಅವರೇ ಕೆಲವು ತುಂಬಾ ಜನ ನಾವು ನೋಡಿದ್ದೀನಿ, ಅವರೇ ಹಣ ಹಾಕಿ ಮಕ್ಕಳನ್ನ ರಿವ್ಯಾಲ್ಯೂಯೇಷನ್ ಮಾಡಿಸಿ ಮಕ್ಕಳು ಪಾಸ್ ಆಗುವ ಹಾಗೆ ಸ್ಥಿತಿ ಬಂತು. ಹಾಗಾಗಿ 100% ರಿಸಲ್ಟ್ ಬರುವಂತಹ ಶಾಲೆಗಳು ಶಾಲೆಗಳ ಸಂಖ್ಯೆ ಜಾಸ್ತಿ ಆಯ್ತು ಸರ್ಕಾರಿ ಶಾಲೆಯಲ್ಲಿ. ಅದ್ರ ಹಿಂದೆ ನಮ್ಮ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿದೆ ಅಲ್ವಾ? ತುಂಬಾ ಇದೆ. ಪೇರೆಂಟ್ಸ್ ಗೆ ಮಕ್ಕಳಿಗೆ ಅವೇರ್ನೆಸ್ ಇಲ್ಲದೆ ಇದ್ರು ಟೀಚರ್ಸ್ ಬಹಳ ಮೋಟಿವೇಟ್ ಆಗಿ ಅವರೇ ಮಾಡಿಬಿಟ್ರು. ಇಲ್ಲ ನನ್ನ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಲಿಕ್ಕೆ ಸಾಧ್ಯ ಇಲ್ಲ, 100% ಬರಲೇಬೇಕು ಅಂತ ಹೇಳಿ ಅವರು ಹಠ ಹಿಡಿದು ಮಾಡಿಸಿಬಿಟ್ರು ನೋಡಿ. ಹಾಗಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಕೆಲವು ಕಡೆಗಳಲ್ಲಿ ರಾತ್ರಿ ಶಾಲೆಯಲ್ಲಿ HM ಮತ್ತೆ ಶಿಕ್ಷಕರು ನಿಂತು ಮಕ್ಕಳನ್ನ ಕಲಿಸಿರುವಂತದ್ದು ಕೂಡ ನಾನು ಗಮನಿಸಿದ್ದೇನೆ. ಹೌದಲ್ಲ? ಅಂತ ತುಂಬಾ ಇಂಟರ್ವ್ಯೂಷನ್ಸ್ ನಾವು ಮಾಡಿದೀವಿ ಇಲ್ಲಿ. ಸರಿ ಸರ್, ಸರಿ. ಆದ್ರೆ ಸರ್, ಈಗ ಏನೇ ಮಾಡಿದ್ರು ಕೂಡ ನಮಗೆ ಇರುವಂತಹ ಇಲ್ಲಿಯ ಪ್ರಶ್ನೆ ಎಂತದಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿಕೊಳ್ಳುವುದು ಹೇಗೆ ಅಂತ. ಈಗ ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಚಿಕ್ಕಿ ಕೊಡ್ತಾರೆ. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಅನುಕೂಲತೆ ಇರುವವರು ಕನ್ನಡ ಶಾಲೆಗಳಿಗೆ ಕಳಿಸುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಎಂತದು ಅಂತ ಹೇಳಿದ್ರೆ ಅಲ್ಲಿಯ ಆ ಕನ್ನಡ ಮಾಧ್ಯಮದಲ್ಲಿ ಕಲಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರ ಅದರ ಕಟ್ಟಡಗಳಿರ್ಬಹುದು ಅಥವಾ ಅಲ್ಲಿಯ ಪೀಠೋಪಕರಣಗಳಿರ್ಬಹುದು ಅಥವಾ ಅಲ್ಲಿ ಕಲಿಸುವಂತಹ ಶಿಕ್ಷಕರಿರ್ಬಹುದು, ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಸರ್ಕಾರ ಕೊಡುವಲ್ಲಿ ವಿಫಲ ಆದ ಕಾರಣ ಈ ರೀತಿಯ ದುರಂತ ಬಂತು ಅಂತ ನನಗೆ ಅನಿಸ್ತದೆ. ಇಲ್ಲ ಹಾಗಲ್ಲ. ನಮ್ಮ ಸರ್ಕಾರ, ನಮ್ಮ ಇಲಾಖೆ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಕೊಡ್ತದೆ. ಹಾಲು ಕೊಡ್ತದೆ, ಚುಕ್ಕಿ ಕೊಡ್ತದೆ, ಆದ್ರೆ ಮಕ್ಕಳಿಲ್ಲ ಅಲ್ಲ. ಮಕ್ಕಳಿಗೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಇಂಗ್ಲಿಷ್ ಮೀಡಿಯಂ ಬೇಕನ್ನುವಂತ ಒಂದು ದೃಷ್ಟಿ ಇಟ್ಕೊಂಡೀಗ ನಾವೆಲ್ಲರೂ ಸಹ ಈಗ ಉದಾಹರಣೆ ನನ್ನ ಮಗುವಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡ್ಬೇಕು ಅಂತ ಇದ್ವಿ. KKPG ಅವರಿದ್ದಾರೆ ಅಥವಾ ತಾವಿದ್ದೀರಿ, ಎಲ್ಲರೂ ಸಹ ಯಾರು ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ ಅನ್ನುವಂತ ಕಲ್ಪನೆ ಬಂದದ್ರಿಂದ ಪೇರೆಂಟ್ಸ್ಗೆ ಆಂಗ್ಲ ಮಾಧ್ಯಮಕ್ಕೆ ಹೋಗ್ತದೆ. ಈ ಸರ್ತಿ ನೋಡಿ 4134 ಶಾಲೆಗಳಿಗೆ ಆಂಗ್ಲ ಮಾಧ್ಯಮವನ್ನು ಸರ್ಕಾರಿ ಶಾಲೆಗಳಿಗೆ ನಮ್ಮ ಸರ್ಕಾರ ಆದೇಶ ಮಾಡಿದೆ. ಅಲ್ಲಿ ದ್ವಿಭಾಷಾ ಶಿಕ್ಷಣ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ 118 ಶಾಲೆಗಳಿಗೆ ಬೈಲಿಂಗಲ್ ಎಜುಕೇಶನ್ ಆಗಿದೆ. ಯಾಕಂದ್ರೆ ಜನರಿಗೆ ಏನ್ ಬೇಕು ಅದನ್ನು ಕೊಡುವಂತ ಸರ್ಕಾರ ಜನರಿಗೆ ಶಿಕ್ಷಣ ಆಂಗ್ಲ ಮಾಧ್ಯಮದಲ್ಲಿ ಬೇಕಂತ ಬೇಡಿಕೆ ಉಂಟು, ಅದು ಕೊಡ್ಲಿಕ್ಕೆ. ಪರಿಸ್ಥಿತಿ ಏನಾಗ್ತದೆ ಅಂದ್ರೆ, ಈಗ ನನಗೆ 2 ಮಕ್ಕಳನ್ನ ನಾನು ಶಾಲೆಗೆ ಕಳಿಸುವಾಗ ನನಗೆ ನಿಜವಾಗಿ ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತದ್ದು, ನಾನೊಬ್ಬ ಕನ್ನಡ ಭಾಷೆಯನ್ನ ಪಾಠ ಮಾಡುವಂತಹ ಕಾಲೇಜಲ್ಲಿ ಪಾಠ ಮಾಡುವಂತಹ ಒಬ್ಬ ಉಪನ್ಯಾಸಕ, ಕನ್ನಡ ಉಪನ್ಯಾಸಕ. ನನಗೆ ಕನ್ನಡ ಶಾಲೆಯೇ ಬೇಕು ಅಂತ ಇರುವಂತಹ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಒಂದು 10 ಶಾಲೆಗಳನ್ನು ಹೋಗಿ ನೋಡಿದೆ. ನಾನು ಕಲಿತಂತಹ ಶಾಲೆಯನ್ನು ಹೋಗಿ ನೋಡಿದೆ. ಅಲ್ಲಿ ಸರಿಯಾದ ಬೆಂಚ್ ಇಲ್ಲ, ಮಾಡು ಸೋರ್ತಾ ಇದೆ, ಗೋಡೆ ಇಲ್ಲ, ಅಲ್ಲಿ ಟಾಯ್ಲೆಟ್ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲೇ ಕೊನೆಗೆ ನಾನು ಏನು ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಮಕ್ಕಳನ್ನು ಇಂತಹ ಶಾಲೆಗಳಿಗೆ ಹಾಕಿದರೆ ಅಲ್ಲಿ ಟೀಚರ್ಸ್ ಇಲ್ಲ. ಒಂದು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಅಲ್ಲಿ ಯಾರಾದರೂ 10th ಪಾಸ್ ಆದವರು ಅಥವಾ ಜಸ್ಟ್ PUC ಪಾಸ್ ಆದವರನ್ನ ತಂದು ಪಾಠ ಮಾಡಿಸ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಕಲಿಸುವುದು ನಾವು ಅಲ್ಲಿಗೆ ಕಳಿಸುವುದು ಬೇಡ ಅಂತ ಹೇಳಿ ನಾನೇ ಬಿಟ್ಟವ. ಹಾಗಾಗಿ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಪೇರೆಂಟ್ಸನ್ನು ಇಲ್ಲಿ ಪೋಷಕರನ್ನು ದೂರಲಿಕ್ಕಿಲ್ಲ. ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳು ಹೋಗುವುದಿಲ್ಲ ಎನ್ನುವಂಥದ್ದು ತಪ್ಪು. ಆಳ್ವಾಸು ಶಿಕ್ಷಣ ಸಂಸ್ಥೆಯಲ್ಲಿ ಮೋಹನ್ ಆಳ್ವರು ಕನ್ನಡ ಮಾಧ್ಯಮ ಶಾಲೆಯನ್ನು ಆರಂಭಿಸಿದ್ರು. ಅದು ಪ್ರೈವೇಟ್. ಆದರೆ ಆ ಕನ್ನಡ ಮಾಧ್ಯಮ ಶಾಲೆಗೆ ಅಲ್ಲಿ ಅವರಿಗೆ 100 ಮಕ್ಕಳು ಬೇಕಿದ್ರೆ, 80 ಮಕ್ಕಳು ಬೇಕಿದ್ರೆ ಒಂದು 5-6 ಸಾವಿರ ಮಕ್ಕಳ ಅಪ್ಲಿಕೇಶನ್ ಬರ್ತದೆ. ಹಾಗಾಗಿ ವ್ಯವಸ್ಥೆ ಸರಿಯಾಗಿ ಕೊಟ್ಟ ತಕ್ಷಣ ಏನಾಗುತ್ತೆ, ಆ ಪೋಷಕರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಇಂಗ್ಲಿಷ್ ಕಲಿಸುವ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಒಂದು ರೀತಿಯ ವೈಫಲ್ಯ ಈ ಸರ್ಕಾರಿ ಶಾಲೆಗಳಲ್ಲಿ ಇದ್ದೇ ಈ ತರ ಬಂದದ್ದು ಎನ್ನುವಂಥದ್ದು ನಮ್ಮ ಅಭಿಪ್ರಾಯ. ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ, ನಿಮ್ಮನ್ನ ನಾವು ಅಭಿನಂದಿಸ್ತೇವೆ. ನಿಮ್ಮ ಸಂದರ್ಭದಲ್ಲಿ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ಒಳ್ಳೆ ಕೆಲಸಗಳಾಗಿದೆ ಸರ್. ನಮಗೆ ನೀವು ಕಾಲ್ ಮಾಡಿ ಮಾತಾಡಿದ್ದಕ್ಕೆ ತುಂಬಾ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಸುಮಾರು ಕಡೆ ಆತ ನಂದಿಗುರು ಮಲ್ತಾರೆ ಅಲ್ಪ ಇಂಗ್ಲಿಷ್ ಸುರುಳಿತೆ ಕಲ್ಪವನು ದಾಯ ಉದಾಹರಣೆ ಕೊರ್ನಿ ಎಂದು ಬಂದಾಗ ಕ್ವಾಲಿಟಿ ನಮ್ಮ ಒಲ್ಪ ಕೊರ್ಪ ಅಡೆ ಪೇರೆಂಟ್ಸ್ ಕಡಪುಡುವೇರು ಬಂಟು ಅಲ್ಲಾಡಾತೇನೆ ಅಂಚನ್ ನಕಲು ದುಂಬುಂದು ಅಲ್ಪದ್ರೆ ಬಾರಿ ಜನ ಬರೋದು ಅಂಚನೆ ಮಜಿ ಶಾಲೆ ನಮ್ಮ
ಮೂಲ ಚಿತ್ರಾಪುರ ಒಂಜಿ ಶಾಲೆ ಉಂಟು ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಜೋಕುಲ ಸಂಖ್ಯೆ ಕಡಿಮೆ ಅಂದನ್ನಲ್ಲ 100% ರಿಸಲ್ಟ್ ಬೊಚ್ಚಿ ಮೂಲತೆ ಮಧ್ಯಾಡ್ ಸರ್ಕಾರಿ ಶಾಲೆನ ದತ್ತುದೆ ತೊಂದು ಅವಳು ಜೋಕುಲೆ ತುಲ್ಲೆ ಅವಳು ಊರ್ದಕ್ಕಲು ಪೂರ ಸೇರ್ದು ಅವು ಇತ್ತತ್ತ ಈ ಜೇಸಿದಕ್ಕಲು ಸುರುಡ್ ತೆತ್ತೊಂಡಿರೋದ್ನ ನೈರ್ದ ಬಕ್ಕ ಬೆತೆ ಫಂಡ್ ಅಂಚಾದ್ ನಮ ಇನಿ ದಾದ ಅಂದ್ ಕೇಂಡಿತ್ತೆ ಡಿಡಿಪಿ ಅವು ಸತ್ಯ ಫಂಡ್ ಗರಿಗೆ ಹಿಡಿದೆಚ್ಚ ಬನರೆ ಆಪುಜಿ ಆಂಡ ಮೂಲು ವ್ಯವಸ್ಥೆ ತತ್ತದ ನೀವು ಓಲು ಒಂದು ಕೇಂಡ ನಮ್ಮ ರಾಜಕೀಯ ವ್ಯವಸ್ಥೆಡೆ ಕನ್ನಡದ ವ್ಯವಸ್ಥೆ ಕುತ್ತು ಬೈದಿನಿ ಡಾಕ್ಟ್ರೆ ಅರೆಕಡೆ ಪಂದ್ಯ ವಿಷಯಡು ಒಂಜಿ ಜಾಗತೀಕರಣ ಎನ್ನ ಜೋಕುಲು ಫಾರಿನ್ ಪೋಡು ಅವಲ ಉದ್ಯೋಗ ಮಲ್ಪೊಡು ಪನ್ನಗ ಆಗ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಾರಾಷ್ಟ್ರೀಯ ಭಾಷೆ ಆದಿತ್ತನ ಇಂಗ್ಲೀಷ್ ಬೋರ್ಡು ಒಂದೊಂಜಿ ಕಡೆ ಉಂಟು ಬೊಕ್ಕ ನಂಗೆ ಒಂಜಿ ರೀತಿದ ಪಾಶ್ಚಾತ್ಯೀಕರಣದ ಸೋಗುಂಡು ಅಂದಪ್ಪ ಮಾತೆರ್ಲ ಇಂಗ್ಲೀಷ್ ಪಾತ್ರೋಡು ಅಜ್ಜಿನಕುಲ್ಲ ಇಂಗ್ಲೀಷ್ ಅಜ್ಜಿನಕುಲ್ಲ ಆತೆ ಮಾತೆರ್ಲ ಇಲ್ಲಡ್ಲ ಇಂಗ್ಲೀಷ್ ಪಾತೆರ್ನು ಮಾತೆರ್ ಮುಂದೇನು ಮಾತು ತೂದು ನಮ್ಮಲ ಅಂಚನೆ ಆವಡು ಬಂದ್ಬಿಡು ಒಂಜಿ ಪಾಪದಾಗಲೇ ನೆತ್ತ ನಡುಟು ಒಂಜಿ ಏನ್ ಪಂಡ ಇಚ್ಛೆ ಪಡೆ ಪಿಂದಾದ ಪಂಡ ನಮ್ಮಡ ಟೀಚರ್ಸ್ ನಕಡೆ ಬೋರ್ತಾದಿ ಬೇಜವಾಬ್ದಾರಿಲ್ಲ ಉಂಟು ಒಂಜಿ ಎಲ್ಲ ಎಕ್ಸಾಂಪಲ್ ಪನ್ಪೇನೆ ಒಂಜಿ ಎಲ್ಲ ಎಕ್ಸಾಂಪಲ್ ಮೇರ್ ಒಂಜಿ ಶಾಲೆಡ್ ಒಂಜಿ CEO ಆದ್ರಲ್ಲೇರು ಒಂಜಿ ನಾರಾಯಣಗುರು ಶಾಲೆಡ್ ಅಲ್ಪ ರಿಸಲ್ಟ್ ಬಂದಾಗ ಒಂಜಿ ಬಾಲದ ರಿಸಲ್ಟ್ ದಾಲತ್ತವು ಸಾಧಾರಣ ಅವು ರಿವ್ಯಾಲ್ಯೂಯೇಷನ್ ಪಾಡಿಯರು ಏತು ಬತ್ತನ ಗೊತ್ತುಂಡೆ 624 ಸ್ಕೋರ್ ಬತ್ತನ ಬಾಲಿ ಸೆಕೆಂಡ್ ರ್ಯಾಂಕ್ ಇಡೀ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಬರ್ತದೆ ಅಪ್ಪಂಡ ಏತಿ ಬೇಜವಾಬ್ದಾರಿ ಇರ್ತಲ್ಲ ಒಂಜಿ ಆಯ್ತು ಅವೇನು ವ್ಯಾಲ್ಯೂಯೇಷನ್ ಮಾಡ್ಕೊಳಕಲ್ಲ ಏತಿ ಬೇಜವಾಬ್ದಾರಿ ಇರ್ತಲ್ಲ ಇತ್ತ ರಾಜ್ಯಗೂ 2ನೇ ರ್ಯಾಂಕ್ ಬರ್ಪಿನಂಚಿನ ಒಂಜಿ ಆಣನ ಅಕಲು 4ನೇ ಸ್ಥಾನಕ್ಕೆ ಉಂತದೆ ಅಂಚಿತೆ ಬೋರ್ತು ಉಂಟು ಸರ್ ಈ ಬೈಕಂಪಾಡಿ ಮೀನಗಳಿಯ ಶಾಲೆ ಪೋಲೆ ಬೈಕಂಪಾಡಿ ಮೀನಗಳಿಯ ಶಾಲೆ ಅಲ್ಪ ಜೋಕ್ಲೇನು ತುಯ್ಯಾರ ಪೂರಾ ಬೀದರ್ ಗುಲ್ಬರ್ಗ ರಾಯಚೂರು ಗದಗ ಮುಲ್ಪದ ಜೋಕ್ಲು ಪುನ ಅಲ್ಪ ಮತ್ತೆ ಕನ್ನಡ ಶಾಲೆ ಪೂರ ಐತ ಜೋಕ್ಲಿ ಪುನು ಪ್ರತಿ ಶಾಲೆ ಐಕ್ಯ ಕಾರಣ ಇಂಚಿನ ಬಂದಾಗ ಅಕಲಾಗಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಫೀಸ್ ಕಟ್ಟರೆ ಸಾಧ್ಯ ಒಂಜಿ ಬಡತನ ಕಾರಣ ಮುಲ್ತ ಜೋಕ್ಲೇನು ಏರ್ಲ ಕನ್ನಡ ಮೀಡಿಯಂ ಇತ್ತ ಆಳ್ವಾಸಿಕೊಂಡು ಸೇರ ಚಾರ್ಜಸ್ ಉಂಡು ಅಲ್ಲಿ ವ್ಯವಸ್ಥೆ ಉಂಡು ಕಲ್ಪನಂಚಿನ ಧೈರ್ಯ ಉಂಟು ಕಲ್ಪರು ಉಂಟು ಧೈರ್ಯ ಫೀಸ್ ಕಟ್ಟಂದೆ ಫ್ರೀ ಕಲ್ಪ ಅಂಚಿನ ಒಂಜಿ ಕನ್ನಡಗೂ ಉತ್ತೇಜನ ಕೊರ್ಪುನಂಚಿನ ಈ ಸರ್ಕಾರಿ ಶಾಲೆಡ್ ವ್ಯವಸ್ಥೆ ಬೋರ್ಡು ಸರ್ಕಾರ ಕೊರ್ಪುಜಿ ಬಂದಾಗ ಊರ್ದಕುಲ ಒಟ್ಟು ಸೇರಿದೆ ಅಲ್ತ ಪರ ವಿದ್ಯಾರ್ಥಿಗಳು ಮಾತ ಉಳ್ಳೇರು ಹಳೆ ವಿದ್ಯಾರ್ಥಿ ಪಂಡ್ಪಾಲ ಅಕುಲು ಮಲಮಲ್ಲ ಸ್ಥಾನಮಾನ ಉಳ್ಳೇರು ಅಕುಲು ಮಾತ ಒಟ್ಟಾದ ಆ ಶಾಲೆನ ಒಂಜಿ ಜೀರ್ಣೋದ್ಧಾರ ಒಂದು ಇನಿ ಪಾತ್ರಂಚಿನ ವಿಷಯ ಬೊಕ್ಕ ಅಲ್ತ ಉಲಾಯ್ಡ್ದು ಇತ್ತ ಈ ಶಾಲೆಗೆ ಕಡಪುಂಡ ಸೇರಿನಂಚಿನ ಜೋಕ್ಲಾವಡು ಮಾಸ್ನಗುಲಾವಡು ಒಂದು ಮಾಧ್ಯಮದ ಬಾರಿ ಮಲ್ಲ ಒಂಜಿ ಪಾತ್ರ ಉಂಟು ಆ ಪಾತ್ರಡು ಒಂಜಿ ಬರ್ಪುಣ ಮೊಬೈಲ್ ಮೊಬೈಲ್ ಮರಣಿ ಒಂಜಿ ಬಾಲದ ಚೀರಾವಡು ಅಶ್ಲೀಲಾದಿತ್ತ ಮೊಬೈಲ್ ಒಂದು ಉಂಡದ ಆಯ್ತಾ ಒಟ್ಟು ಒಂಜಿ ಕ್ವಾರ್ಟರ್ ಬಿಸ್ಕಿಲ್ಲ ತೆಗಿ ಜೋಕ್ಲ